ದೇವತಾ ಸನ್ನಿಧಿಯಲ್ಲಿ ವಿಶೇಷವಾಗಿ ಆಚಾರ್ಯ ತಪಸ್ಸ ಆಮ್ನಾಯ ಜಪ ನಿಯಮೇನ ಚ ಉತ್ಸವ ಅನ್ನದಾನೇನ ಕ್ಷೇತ್ರ ವೃದ್ಧಿಷ್ಟು ಪಂಚದಾಂತ ಶಾಸ್ತ್ರ ಬೋಧಿಸಿ ಸಾನ್ನಿಧ್ಯ ವೃದ್ಧಿಗೆ ಪೂರಕವಾಗಿ ಅನ್ನದಾನವು ಕೂಡ ಒಂದು ವಿಶೇಷವಾಗಿರುವಂಥ ಪ್ರಕ್ರಿಯೆ. ಅದಕ್ಕೋಸ್ಕರವಾಗಿ ಇಲ್ಲಿ ಒಂದು ಅನ್ನಛತ್ರವನ್ನು ನಾವು ಭೋಜನ ಶಾಲೆಯನ್ನು ನಿರ್ಮಾಣ ಮಾಡಿದ್ದೇವೆ. ಭಕ್ತಾದಿಗಳು ಪರಿಪೂರ್ಣ ಸಮರ್ಪಣಾ ಭಾವದಿಂದ ತೊಡಗಿಸಿಕೊಂಡರೆ ಮಾತ್ರ ಇಂಥ ಮಹತ್ ಕಾರ್ಯಗಳನ್ನು ಪೂರ್ತೀಕರಿಸಲಿಕ್ಕೆ ದೈವಿಕವಾಗಿ ಇರುವಂಥ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂಥ ಸಂಘಾಟಕರಿಗೆ ಸಾಧ್ಯ. ಆ ದೃಷ್ಟಿಯಿಂದ ಮಹಾಲಿಂಗೇಶ್ವರನ ಅನುಗ್ರಹದಿಂದ ತನಗೆ ಬಂದಿರುವಂಥ ಆ ಸಂಪತ್ತು ಅದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬಂತೆ ಅದು ದೇವತಾ ಸನ್ನಿಧಿಗೆ ಸಮರ್ಪಣೆ ಆಗಬೇಕು ಎಂಬ ಸಂಕಲ್ಪದಲ್ಲಿ ನೀವು ವಿಶೇಷವಾಗಿರುವಂಥ ಸೇವೆಯನ್ನು ಮಾಡಿಕೊಂಡು ಬಂದಿದ್ದೀರಿ. ಪ್ರಾರಂಭ ಮಾಡಿದಾಗ ಒಳ್ಳೆಯ ರೀತಿ ಹೌದು. ಆ ಪ್ರಾರಂಭದಲ್ಲಿ ನೀವು ಕೊಟ್ಟಂಥ ನಿಧಿ ಅದು ಮತ್ತು ಪರಿಪೂರ್ಣವಾಗಿ ಅದಕ್ಕೆ ಬೆಳೀಲಿಕ್ಕೆ ಕಾರಣ ಆಯಿತು ಅಂತ. ಆದ ಕಾರಣ ಈ ಕಾರ್ಯವನ್ನು ಪೂರ್ತಿಗೊಳಿಸಿಕೊಳ್ಳಲಿಕ್ಕೆ ಇರುವಂಥ ಭಾಗ್ಯವಿದೆ. ಆ ಮಾಡಿಕೊಂಡು ಬಂದಿರುವಂಥ ಸೇವೆಯನ್ನು ಸ್ವಾಮಿ ಮಹಾಲಿಂಗೇಶ್ವರ ಸ್ವೀಕಾರ ಮಾಡಿಕೊಂಡು ನಿಮ್ಮ ಆ ಸಕುಟುಂಬ ಜೊತೆಯಲ್ಲಿ ನೀವು ಅನುಸರಿಸಿಕೊಂಡು ಬರುವಂಥ ಸಕಲ ಕರ್ಮ ವ್ಯವಹಾರಕ್ಕೆ ಸದಾಕಾಲ ಆ ಮಹಾಲಿಂಗೇಶ್ವರನ ಶ್ರೀರಕ್ಷೆ ಜೊತೆಯಾಗಿದ್ದುಕೊಂಡು ಉತ್ತರೋತ್ತರ ಶ್ರೇಯೋದರದಿಂದ ಕಾಪಾಡಿಕೊಂಡು ಬರುವಂಥ ಮಹಾಭಾರ ಆ ಮಹಾಲಿಂಗೇಶ್ವರನ ಸಮಿತಿ ಸೇವೆ. ಅನ್ನಛತ್ರ ಲೋಕಾರ್ಪಣೆ ಮಾಡುವಂತಹ ಮುಹೂರ್ತ, ಆ ಮುಹೂರ್ತವನ್ನಾಗಿಸಿಕೊಂಡು ಭಕ್ತಜನರ ಸಹಕಾರ ಪ್ರೋತ್ಸಾಹದೊಂದಿಗೆ ನೂತನ ಆ ಅನ್ನಛತ್ರ ಲೋಕಾರ್ಪಣೆ ಆಗುವಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಿನ್ನೆ ಮತ್ತು ಇವತ್ತಿನ ಶುಭ ದಿವಸದಲ್ಲಿ ಮಾಡಿ ಬಂದಿದ್ದೇವೆ. ಹಾಗೆ ಆ ಸಪರಿವಾರ ಸಹಿತ ಮಹಾಲಿಂಗೇಶ್ವರನ ಪೂರ್ಣ ಅನುಗ್ರಹ ಸಾಫಲ್ಯದ ಮೂಲಕ ಅನುಗ್ರಹಿತವಾಗಿ ಒಂದಕ್ಕೆ ಲೋಕಾರ್ಪಣೆಗೊಂಡು ಅನ್ನದಾಸೋಹ ನಿತ್ಯ ಯಶಸ್ವಿಯಾಗಿ ಅಕ್ಷಯ್ಯವಾಗಿ ಅಲ್ಲಿ ನೆರವೇರುವಂತೆ ಪೂರ್ಣ ಅನುಗ್ರಹವನ್ನು ಅನುಗ್ರಹಿಸಿ ಹಾಗೆ ಎಲ್ಲ
ತತ್ಸಂಬಂಧವಾದ ಕಾರ್ಯದಲ್ಲಿ ಬರತಕ್ಕಂತಹ ಯಾವುದೇ ವಿಘ್ನಗಳಾಗಲಿ, ಅಡೆತಡೆಗಳಾಗಲಿ ಅಥವಾ ಇನ್ನಿತರ ಯಾವುದೇ ಕಷ್ಟ ನಷ್ಟಗಳು, ಸಮಸ್ಯೆ ತೊಂದರೆಗಳಿದ್ದಲ್ಲಿ ಎಲ್ಲವನ್ನು ನಿವಾರಣೆ ಮಾಡಿಕೊಟ್ಟು ಸಮಸ್ತ ಭಕ್ತರ ಸಹಕಾರ ಪ್ರೋತ್ಸಾಹದೊಂದಿಗೆ ಆ ನೂತನ ಕಟ್ಟಡ ಸುಂದರ ಕಲಾತ್ಮಕವಾಗಿ ಇನ್ನೂ ಕೂಡ ಕೆಲಸ ಕಾರ್ಯಗಳು ಯಶಸ್ವಿ ಆಗಿದೆ. ಆ ಕೆಲಸ ಕಾರ್ಯಗಳು ಆದಷ್ಟು ಬೇಗ ಯಶಸ್ವಿಯಾಗಿ ಸುಂದರ ಕಲಾತ್ಮಕವಾಗಿ ನಿರ್ಮಾಣಗೊಂಡು ಅದು ಎಲ್ಲ ಸಮಸ್ತ ಭಕ್ತರ ಉಪಯೋಗಕ್ಕಾಗಿ, ಅಂದರೆ ಅನ್ನದಾಸೋಹ ಸದಾ ನಿರಂತರವಾಗಿ ನಡೆಯುವಂತೆ ಆ ಪೂರ್ಣ ಅನುಗ್ರಹವನ್ನು ಕೂಡ ಅನುಗ್ರಹಿಸಿ ಮುಂದಕ್ಕೆ ಅದರ ಸದುಪಯೋಗ ನಮ್ಮ ದೇವಸ್ಥಾನದ ವತಿಯಲ್ಲಿ ಎಲ್ಲರಿಗೂ ಆಗುವಂತೆ ಪೂರ್ಣ ಅನುಗ್ರಹವನ್ನು, ಸಾಫಲ್ಯತೆಯನ್ನು ಶ್ರೀರಕ್ಷೆ ಮೂಲಕ ಸಪರಿವಾರ ಸಹಿತ ಮಹಾಲಿಂಗೇಶ್ವರನ್ನು ಅನುಗ್ರಹಿಸಲಿ ಅಂತೇಳಿ ಪ್ರಾರಂಭ ಕಾಲದಲ್ಲಿ ಸುವಸ್ತುಗಳನ್ನು ಪ್ರವೇಶ ಆಗುವಂತಹ ಸಂದರ್ಭದಲ್ಲಿ ನಾವು ಎಲ್ಲ ಸಮಸ್ತ ಭಕ್ತರಿದ್ದು ಮಾಡುವಂತಹ ಪ್ರಾರ್ಥನೆ. ಪ್ರಸಾದ ಸಿದ್ಧಿರಸ್ತು. ಒಂದು ಪ್ರಸಾದ ಉಪಮಂಟಪದ
ಹೀಟಾಗಿಲ್ಲ. ಓಂ ನಮಃ ಶಿವಾಯ 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 ಓಂ ನಮಃ ಶಿವಾಯ. ಬಂದು ಮತ್ತೆ ಪ್ರಸಾದ ಲೋಕಾರ್ಪಣೆ ಅಡೆ ತಿಲಕ ಮಾಡಿ ಪ್ರಾರ್ಥನೆ ಮಾಡೋದು ಪುತ್ತೂರು ಮಹಾಲಿಂಗೇಶ್ವರನ ಬ್ರಹ್ಮಕಲಶೋತ್ಸವದ ನಂತರ ಒಂದು ಅನ್ನ ಸಂತರ್ಪಣೆಗೆ ಒಂದು ವ್ಯವಸ್ಥೆ ಆಗಬೇಕು, ಚೆನ್ನಾಗಿ ನಡೆಸ್ಕೊಳ್ಬೇಕು ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದೆ. ಬಹುಶಃ ಅದು ಇವತ್ತು ಸ್ವಾಮಿ ನಡೆಸ್ಕೊಟ್ಟಿದ್ದಾರೆ. ವಿಶೇಷವಾಗಿ ಪುತ್ತೂರಿನ ಶಾಸಕರು ಮತ್ತು ಎಲ್ಲರ ವ್ಯವಸ್ಥಾಪನಾ ಸಮಿತಿಯ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಇವತ್ತು ಈ ಒಂದು ಅನ್ನಛತ್ರ ಅನ್ನಪೂರ್ಣೇಶ್ವರ ಅನ್ನಛತ್ರ ಲೋಕಾರ್ಪಣೆ ಆಗಿದೆ. ಮುಂದೆ ಪ್ರಸಾದ ಭೋಜನ ಮತ್ತು ಎಲ್ಲ ಕಾರ್ಯಕ್ರಮಗಳು ಒಳ್ಳೆ ರೀತಿಯಲ್ಲಿ ನಿರ್ವಹಿಸಿ ಮುಂದೆ ಶಾಸಕರ ವ್ಯವಸ್ಥಾಪನಾ ಸಮಿತಿ ಮತ್ತು ಅವರ ಶಾಸಕರ ವ್ಯವಸ್ಥೆಯಲ್ಲಿ ಇನ್ನಷ್ಟು ಯೋಜನೆಗಳು ಯೋಚನೆಗಳು ಕಾರ್ಯರೂಪಗಳು ಯಶಸ್ವಿಯಾಗಿದೆ. ಸ್ವಾಮಿ ಅನುಗ್ರಹದಿಂದ ಇನ್ನಷ್ಟು ಸರ್ಕಾರಿಗಳು ಅನ್ನಪ್ರಸಾದ ಭೋಜನ ಅಂತ ಹೇಳಿದರೆ ಸ್ವಾಮಿಯ ಪ್ರಸಾದ. ಆ ಪ್ರಸಾದ ಭೋಜನ ಸ್ವೀಕಾರ ಮಾಡುವವರಿಗೂ ಕೂಡ ಅದು ಭೋಜನ ಅಂತ ಆಗದೆ ಪ್ರಸಾದ ಭೋಜನ ಅಂತ ಆಗಿ ಆ ಪ್ರಸಾದ ಸ್ವೀಕಾರ ಮಾಡತಕ್ಕಂಥ ಸದ್ಭಾವನೆಗಳು ಒಳ್ಳೆಯ ಮನೋಭಾವಗಳು ಪ್ರತಿಬಿಂಬಿತವಾಗಿ ಕ್ಷೇತ್ರದಲ್ಲಿ ಸಮಯೋಚಿತವಾಗಿ ಸ್ವಾಮಿಯ ಪ್ರಸಾದ ಭೋಜನ ಶುಚಿ ರುಚಿಯಾದ ಪಾಕಶಾಲೆಯನ್ನು ಕಾರ್ಯಪ್ರವೃತ್ತಿಯಲ್ಲಿ ತೊಡಗಿಸಿಕೊಳ್ಳುವವರಿಗೂ ಕೂಡ ಒಳ್ಳೆಯ ರೀತಿಯ ಸದ್ಭಾವನೆಯಿಂದ ಆ ಸಮರ್ಪಕವಾದಂಥ ಪ್ರಸಾದ ಭೋಜನ ನಿರ್ವಹಣೆ ಮಾಡಬೇಕಾದಂಥ ಸದ್ಗುಣಶೀಲತೆಯನ್ನು ಸ್ವಾಮಿ ಅನುಗ್ರಹಿಸಿದಲ್ಲಿ ಈ ಕ್ಷೇತ್ರದ ಎಲ್ಲ ಕಾರ್ಯಪ್ರವೃತ್ತಿಯಲ್ಲಿ ತೊಡಗತಕ್ಕಂಥ ಪುತ್ತೂರಿನ ಮುತ್ತುಂತಲೇ ಸ್ವಾಮಿಗೆ ಕೀರ್ತಿ ಇದೆ. ಆ ಕೀರ್ತಿಯನ್ನು ಭಕ್ತಾದಿಗಳು ಕೂಡ ಉಳಿಸಿ ಬೆಳೆಸಿಕೊಂಡು ಮುಂದಿನ ದಿವಸದಲ್ಲಿ ಇನ್ನಷ್ಟು ಸತ್ಕಾರಿಯಾಗಲಿಕ್ಕೆ ದೇಶ ರಾಷ್ಟ್ರ ಸಮಾಜಕ್ಕೆ ಎಲ್ಲ ರೀತಿಯ ಶ್ರೇಯಾಭಿವೃದ್ಧಿ ಆಗತಕ್ಕಂಥ ನೆಲೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಆವರ್ತಿಗಳು ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ಸ್ವಾಮಿ ಅನುಗ್ರಹಿಸುತ್ತಿರುತ್ತರ ಭೇಟಿ ಮಾಡಲು ಪ್ರಾರ್ಥನೆ. ನಮ್ಮ ಶಾಸಕರು ಈ ಕುರಿತು ಎರಡು ಮಾತುಗಳನ್ನಾಡಬೇಕು ಅಂತ ಕೇಳ್ತಾರೆ. ಮಹಾಲಿಂಗೇಶ್ವರ ದೇವಸ್ಥಾನದ ಅನ್ನಛತ್ರದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಇಲ್ಲಿ ಸೇರಿರುವಂಥ ಮಾನಿಲ ಸ್ವಾಮಿಗಳ ಆಶೀರ್ವಾದವನ್ನು ಅಂತ ಈ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ಕೇಶವ ಹುಲಿ ಅವರ ಈ ಭಾಗದ ಮಾಜಿ ಶಾಸಕರಾಗಿದ್ದ ಶ್ರೀ ಮುಖಂಡರವರ ಮುಖ್ಯಮಂಟಪದ ನಿರ್ಮಾಣ ಮಾಡುವಂಥ ದಾನಿಗಳಿಗೂ ಆತ್ಮೀಯರು ಆಗಿರುವಂಥ ಪುರುಷೋತ್ತಮ ಶೆಟ್ಟಿ ಅದು ಕೂಡ 25 ಲಕ್ಷ ರೂಪಾಯಿ ದಾನಿಗಳು. ಕಲ್ಲಿಗುಡ್ಡೆ ಈಶ್ವರ್ ಭಟ್ಟೆ, ಕೃಷ್ಣಪ್ರಸಾದ ಅವರೇ, ಉಳಿದೇವರೇ, ಈ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರುಗಳು, ಮಾಧ್ಯಮ ಮಿತ್ರರು, ಮಹಾಲಿಂಗೇಶ್ವರ ದೇವರ ಅನುಗ್ರಹದಿಂದ ಈ ದೇವಸ್ಥಾನದ ಅಭಿವೃದ್ಧಿಗಳು ನಡೀತಾ ಇದೆ. ಭಕ್ತರು ಇಲ್ಲಿ ಅವರು ಬಂದು ಭಕ್ತಿ ಭಾವ ನಂಬಿಕೆಯಿಂದ ದಾನಿಗಳಾಗಿ ಇಲ್ಲಿ ಬಂದು ದಾನವನ್ನು ಹಾಕುವ ಮುಖಾಂತರ ಇವತ್ತು ಪುರುಷೋತ್ತಮ ಶೆಟ್ಟಿ ಬಂದಿದ್ದಾರೆ. ಅವರು ಈ ಊರಿನವರಾದರು, ನುಡಿಯಾಳ್ನವರಾದರು. ಅವರು ಉದ್ಯಮ ಮಾಡ್ತಾ ಇರುವಂಥದ್ದು ಮಂಗಳೂರಲ್ಲಿ.
ಅವರಿಗೆ ಆ ದೇವರ ಮೇಲೆ ಭಕ್ತಿ ನಂಬಿಕೆ, ಅವರು ಮಾಡುವಂಥ ಉದ್ಯಮದಲ್ಲಿ ಅವರು ಯಶಸ್ವಿ ಕಂಡ ರೀತಿಯಲ್ಲಿ ಅವರೊಂದು ಮನಸ್ಸಿನ ಆಲೋಚನೆಗಳೇನಿದೆ ಅದರ ಪ್ರಕಾರ ಮಹಾಲಿಂಗೇಶ್ವರನ ಜ್ಞಾನದಿಂದ ಭಕ್ತಿಯಿಂದ ಅವರಿಗೆ ಸಾಧನೆ ಮಾಡಲಿಕ್ಕೆ ಆಗಿದೆ. ಅದಕ್ಕಾಗಿ ಅವರು 25 ಲಕ್ಷ ರೂಪಾಯಿಯಾಗಿ ಅನುದಾನವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಒಳ್ಳೆಯದಾಗಬೇಕು. ಮತ್ತು ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಅವರ ಸೇವೆಯನ್ನು ಮಾಡುವ ಮುಖಾಂತರ ಈ ದೇಶದ ಈ ದೇವಸ್ಥಾನದ ಅಭಿವೃದ್ಧಿ ಆಗ್ತಾಯಿದೆ. ಸಮಿತಿ ಅನ್ನೋದು ಒಂದು ಪೂರಕವಾಗಿ ಅದಕ್ಕೆ ಕೆಲಸ ಮಾಡಿದರು. ಜನಗಳ ಭಕ್ತಿ ಸೇವೆಯಿಂದ ಇಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಅದಕ್ಕೆ ಪೂರಕವಾಗಿ ಈ ಸಮಿತಿ ಕೂಡ ಕೆಲಸ ಮಾಡಿಕೊಂಡು ಬರ್ತಾ ಇದೆ. ಅನ್ನದಾನದ ಈ ಏನು ಅನ್ನಪೂರ್ಣ ಅನ್ನಛತ್ರದ ಉದ್ಘಾಟನೆ ಇವತ್ತು ಆಗ್ತಾ ಇದೆ. ನನಗೊಂದು ಅಷ್ಟು ಜನ ಕರೆ ಮಾಡಿ ಬೇರೆ ಬೇರೆ ವಿಚಾರಗಳನ್ನು ಉಲ್ಲೇಖ ಮಾಡಿದರು. ಕೆಲಸಗಳು ಆಗಲಿಲ್ಲ, ನೀವು ಯಾಕೆ ಅದನ್ನು ಉದ್ಘಾಟನೆ ಮಾಡ್ತೀರಿ, ಈ ಕಾರ್ಯಕ್ರಮಗಳಿಗೆ ನೀವು ಹೋಗಬಾರ್ದು, ಇನ್ನಷ್ಟು ಸಮಿತಿಯವರೆಲ್ಲ ಉಲ್ಲೇಖ ಮಾಡಿದ್ರು. ನಾನು ಹೇಳಿದರೆ, ನೋಡಿ, ದೇವಸ್ಥಾನದಲ್ಲಿ ನಾವು ರಾಜಕೀಯಗಳನ್ನೆಲ್ಲ ಮಾಡಬಾರ್ದು. ದೇವಸ್ಥಾನ ಅಂತಂದರೆ ಚಪ್ಪಲಿ ಹೊರಗೆ ಇಟ್ಟು ಬಂದ ಕೂಡಲೇ ನಾವು ಅದೇ ರೀತಿ ದೇವಸ್ಥಾನಕ್ಕೆ ಬರಬೇಕು. ನಮ್ಮ ರಾಜಕೀಯವನ್ನೆಲ್ಲ ಅಲ್ಲಿ ಬಿಟ್ಟು ಬರಬೇಕು. ಅವರು ಏನಾದರೂ ಸಾಧನೆ ಮಾಡ್ತಾ ಇದ್ದಾರೆ, ಕೆಲಸಗಳಾಗ್ತಾ ಇದೆ, ಅವರು ಜನರಿಗೆ ಅದನ್ನು ಅರ್ಪಣೆ ಮಾಡ್ತಾ ಇದ್ದಾರೆ, ಅದರಿಂದ ಕೆಲಸಗಳಾಗ್ತಾ ಇದೆ. ಆದಷ್ಟು ಜನರು ಕೂತ್ಕೊಂಡು ಊಟ ಮಾಡುವಂಥ ವ್ಯವಸ್ಥೆಗಳು ಕಲ್ಪಿಸಿಕೊಡುವಲ್ಲಿ ನಾವು ಪೂರಕವಾಗಿ ಕೆಲಸ ಮಾಡಬೇಕು. ಹೌದು, ಸ್ವಲ್ಪ ತಡ ಆಗಿದೆ, ಸ್ವಲ್ಪ ಕೆಲಸಗಳು ಬಾಕಿ ಇದೆ, ಅದು ಹಂತ ಹಂತವಾಗಿ ಅದನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡ್ತೀವಿ. ಅದರಲ್ಲೂ ಕೂಡ ನಾನು ಅಶೋಕದಿಂದ ಅದು ಮುಂದೆ ಹೋಗಿದ್ದು ಅಂತ ಕೆಲವರು ಹಾಕುವಂಥದ್ದು. ಜನಗಳ ಭಾವನೆಗಳು ಬೇರೆ ಬೇರೆಗಳು ಇರ್ತದೆ. ನಾವು ಒಟ್ಟಿನಲ್ಲಿ ಅಭಿವೃದ್ಧಿಗಾಗಿ ದೇವಸ್ಥಾನದ ಧರ್ಮದ ವಿಚಾರದಲ್ಲಿ ಕೆಲಸ ಮಾಡಿದರೆ ಅದು ಪುತ್ತೂರಿನ ಅಭಿವೃದ್ಧಿ ಆಗ್ತದೆ, ಆ ಕ್ಷೇತ್ರದ ಅಭಿವೃದ್ಧಿ ಆಗ್ತದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡುವ ಅವಶ್ಯಕತೆಗಳು ಇದೆ. ಇವತ್ತು ಅನ್ನಛತ್ರದ ಲೋಕಾರ್ಪಣೆ, ಆನಂತರ ಏನು ಹಾಲ್ ಕಟ್ಟಲಿಕ್ಕೆ ರಂಗಮಂದಿರ ಏನು ಕಟ್ತಾ ಇದೆ, ಅದರದ್ದು ಕೂಡ ಒಂದು 65 ಲಕ್ಷ ರೂಪಾಯಿಗೆ ಏನು ಯೋಜನೆಯನ್ನು ಮಾಡಿ ಅದನ್ನು ನವೀಕರಣ ಮಾಡುವಂಥದ್ದು 1.5 ಕೋಟಿಯಲ್ಲಿ ಅದನ್ನು ಕೂಡ ನವೀಕರಣ ಮಾಡುವಂಥ ಕೆಲಸಗಳು ಆಗ್ತಾ ಇದೆ. ದೇವಸ್ಥಾನದ ಒಂದು ಪರಿಕಲ್ಪನೆಗಳನ್ನು ನಾವು ಮಾಡಿದ್ದೀವಿ, ಮಾಸ್ಟರ್ ಪ್ಲಾನನ್ನು ಮಾಡಿದ್ದೀವಿ. ಇವಾಗಲೇ ಒಂದು 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ. ಇನ್ನೊಂದು 5 ಕೋಟಿ ರೂಪಾಯಿ ಅನುದಾನ ಕೂಡ ವಸತಿ ಗೃಹಕ್ಕಾಗಿ ಮಂಜೂರಿಗೆ ಬಾಕಿ ಇದೆ. ಇವತ್ತು ಒಟ್ಟಿನಲ್ಲಿ ಒಂದು 50 ಕೋಟಿ ರೂಪಾಯಿಯಲ್ಲಿ ಇದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿ ಈ ಆಡಳಿತ ಏನು ನಡೆಸ್ತಾ ಇದ್ರು ವ್ಯವಸ್ಥಾಪನಾ ಸಮಿತಿಯವರು, ಅವರು ಮಾಸ್ಟರ್ ಪ್ಲಾನನ್ನು ಮಾಡಿದ್ದಾರೆ. ಎಲ್ಲರನ್ನು ಗಮನಕ್ಕೆ ತಗೊಂಡು ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಯಾವುದೇ ಸಮಿತಿ ಬರಲಿ, ಅದರ ಮುಖಾಂತರ ಇಲ್ಲಿ ಯಾರಾದರೂ ಸಮಿತಿಯವರು ದುಡ್ಡು ಹಾಕುವುದಲ್ಲ, ಭಕ್ತರು ದುಡ್ಡು ಹಾಕುವಂಥದ್ದು, ಇಲ್ಲಿ ಹಾಕಿರುವಂಥ ಹಣ ಏನು ಬರ್ತದೆ ಇದು ದೇವರಿಗೆ ಸಂದಾಯ ಆಗುವಂಥದ್ದು, ಅದು ಒಳ್ಳೆಯ ರೀತಿಯಲ್ಲಿ ಇಲ್ಲಿ ವಿನಿಯೋಗ ಆಗಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳು ನಾವು ವಿನಂತಿ ಮಾಡಿಕೊಳ್ಳೋದು, ಒಗ್ಗಟ್ಟಿನಲ್ಲಿ ಒಟ್ಟು ಮಹಾಲಿಂಗೇಶ್ವರ ದೇವಸ್ಥಾನದ ಇಲ್ಲಿ ಉಪ್ಪಿನಂಗಡಿ ಶಾಸ್ತ್ರಲಿಂಗೇಶ್ವರ ದೇವಸ್ಥಾನ, ಪುತ್ತೂರಿನಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ, ಇದರ ಅಭಿವೃದ್ಧಿ ಕೆಲಸಗಳು ಆಗಬೇಕು. ಏನು ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯತೆಗೆ ಯಾತ್ರಾರ್ಥಿಗಳು ಬರ್ತಾರೆ, ಅದರಲ್ಲಿ 0.5% ಜನ ಆದರೂ ನಾವು ಉಪ್ಪಿನಂಗಡಿ ಮತ್ತು ಪುತ್ತೂರಿಗೆ ಬಂದು ಹೋದ ರೀತಿಯಲ್ಲಿ ಆದರೆ ಪುತ್ತೂರಿನ ಅಭಿವೃದ್ಧಿ ಆಗ್ತದೆ. ಅವರಿಗೆ ಬರಬೇಕಾದ್ರೆ ನಾವು ಎಲ್ಲ ವ್ಯವಸ್ಥೆಗಳನ್ನು ಮಾಡುವಂಥ ಕಲ್ಪಿಸುವಂಥ ವ್ಯವಸ್ಥೆಗಳಾಗಬೇಕು. ಇದಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥ ಕೆಲಸಗಳು ನಡೀತಾ ಇದೆ. ಎಲ್ಲರ ನಾವು ದೇವರ ಹತ್ರ ಕೂಡ ಅನುಗ್ರಹವನ್ನು ಬೇಡುವುದು, ಇದಕ್ಕೆಲ್ಲ ಪೂರಕವಾಗಿ ಶಕ್ತಿ ಕೊಡುವಂಥ ಕೆಲಸಗಳಾಗಲಿ. ಒಟ್ಟಿನಲ್ಲಿ ಈ ಪುತ್ತೂರಿನ ಭಕ್ತಾದಿಗಳಲ್ಲಿ ಒಂದೇ ಮನಸ್ಸಿನಲ್ಲಿ ದೇವರ ಕೆಲಸ ಮಾಡುವಂಥ ಮನಸ್ಸನ್ನು ದೇವರು ಕೊಡಲಿ ಅನ್ನುವ ವಿಚಾರವನ್ನು ಹೇಳುತ್ತಾ ಎಲ್ರಿಗೂ ಇವತ್ತು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ. ಲೋಕಾರ್ಪಣೆ ಮಾಡಿದ್ವಿ ಅನ್ನಪೂರ್ಣ ಅನ್ನಛತ್ರವನ್ನು. ಇದರಲ್ಲಿ ಎಲ್ಲರೂ ಹಸಿವಾಗಿ ಬರ್ತಾರೆ. ಇಲ್ಲಿ ಬಂದಾಗ ಯಾರಿಗೂ ಊಟ ಇಲ್ಲ ಅಂತ ಆಗಬಾರ್ದು. ಅನ್ನಛತ್ರ ಮಾಡೋದು ಒಂದು ಕೆಲಸ, ಅದನ್ನು ನಿರ್ವಹಿಸುವುದು ಯಾವುದೇ ಒಂದು ಕಾಮಗಾರಿಯನ್ನು ಯಾವುದೇ ಒಂದು ವ್ಯವಸ್ಥೆಯನ್ನು ಮಾಡುವುದು ಭಾರಿ ಸುಲಭ, ಅದನ್ನು ನಿರ್ವಹಣೆ ಮಾಡುವುದು ಭಾರಿ ಕಷ್ಟದ ಕೆಲಸ. ನಾಳೆ ಅನ್ನಛತ್ರ ಕಟ್ಟಿದ್ದೀವಿ, ಎಲ್ಲ ಕಟ್ಟಿದ್ದೀವಿ, ಹಸಿವಾಗಿ ಬಂದವನಿಗೆ ಎಂಕಲ್ಲ ಬಂದಾತನಿಗೆ ಊಟ ಇಲ್ಲ ಅಂತ ಹೇಳುವಂಥ ಕೆಲಸಗಳು ಇಲ್ಲಿ ಆಗಬಾರ್ದು. ಇದು ಯಾವುದೇ ಒಂದು ಸಮಿತಿಯಲ್ಲಿ ಯಾರು ಜವಾಬ್ದಾರಿ ಇದ್ದವರು ಅದನ್ನು ನಿರ್ವಹಣೆ ಮಾಡುವಂಥ ಕೆಲಸಗಳು ಆಗಬೇಕು. ಅಧಿಕಾರಿಗಳಲ್ಲಿ ಇಲ್ಲಿ ವ್ಯವಸ್ಥಾಪನಾ ಸಮಿತಿ ಇರಲಿ, ಆನಂತರ ಬೇರೆಯವರಿರಲಿ, ಅದು ನಮ್ಮದು ಅನ್ನುವ ಭಾವನೆ ಅಲ್ಲ, ಅದು ಸಮಾಜದ್ದು ಅನ್ನುವ ಭಾವನೆ ನಮ್ಮ ಮನಸ್ಸಿನಲ್ಲಿ ಬರುವಂಥ ಕೆಲಸಗಳು ಆಗಬೇಕು. ಹಸಿದು ಬಂದವನಿಗೆ ಊಟ ಕೊಡುವಂಥ ಕೆಲಸ ದೇವಸ್ಥಾನಗಳಲ್ಲಿ ಮಂದಿರಗಳಲ್ಲಿ ನಡೆದರೆ ಮಾತ್ರ ಧರ್ಮ ಉಳಿಯುವಂಥ ಕೆಲಸಗಳಾಗ್ತದೆ. ಅದನ್ನು ಮಾಡುವ ಜವಾಬ್ದಾರಿ ನಮ್ಮ ಹತ್ರ ಎಲ್ಲ ಇರ್ತದೆ. ಒಂದಷ್ಟು ಸಂಘಟನೆಗಳು ಕೂಡ ಬೇರೆ ಬೇರೆ ದೇವಸ್ಥಾನದ ಅನ್ನವನ್ನು ತಿಂತಾರೆ, ಅವರಿಗೂ ಕೂಡ ನಾವು ಪೂರಕವಾಗಿ ಕೆಲಸವನ್ನು ಮಾಡುವ. ಈಗ ಮಕ್ಕಳದು ಕಾರ್ಯಕ್ರಮ ಆಗ್ತದೆ, ಇಲ್ಲದ್ರೆ ಯಾವುದೋ ಸರ್ಕಾರಿ ಕಾರ್ಯಕ್ರಮಗಳಾಗ್ತದೆ, ಅವರಿಗೆ ಊಟ ಇಲ್ಲ ಅಂತ ಆಗಬಾರ್ದು. ಅವರಿಗೆ ಊಟ ನಾವು ಬೇರೆ ಬೇರೆ ಎಷ್ಟೋ ಖರ್ಚು ಮಾಡ್ತೀವಿ, ಊಟಕ್ಕೆ ಖರ್ಚು ಮಾಡಲಿಕ್ಕೆ ಯಾರು ಅಧಿಕಾರಿಗಳು ಇಲ್ಲ ವ್ಯವಸ್ಥಾಪನಾ ಸಮಿತಿಯವರು ಹಿಂದೆ ಮಾಡುವಾಗ ಆಗಬಾರ್ದು.
ಮಾಲಿಂಗೇಶ್ವರ ನಮಗೆ ಕೊಟ್ಟಿದ್ದಾನೆ. ಅನ್ನ ದುಡ್ಡು ಬಂದು ಹಾಕ್ತಾರೆ, ಅದನ್ನು ಹಂಚಿ ತಿನ್ನುವಂಥ ಕೆಲಸ ಅನ್ನ ಛತ್ರ ಏನು ಇವತ್ತು ಲೋಕಾರ್ಪಣೆ ಆಗಿದೆ. ಇದರಲ್ಲಿ ನಿರಂತರ ಅನ್ನ ಸಂತರ್ಪಣೆಗಳಾಗಲಿ, ನೊಂದು ಬಂದು ಹಸಿವಲ್ಲಿ ಬಂದವರಿಗೆ ಆರಾಮವಾಗಿ ಅವರು ಊಟ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಸಂತುಷ್ಟರಾಗಿ ಆಗುವ ವಿಚಾರಗಳು ಆಗಲಿ ಅನ್ನುವ ಶುಭ ಹಾರೈಕೆಗಳು ನಾನು ಮಾತನ್ನು ಮುಗಿಸ್ತೇನೆ. ಶಂಕುಸ್ಥಾಪನೆ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಂಥ ಮಾಜಿ ಶಾಸಕರಾದ ಸಂಜು ಮಠಂದೂರು ಅವರು ಎರಡು ಮಾತಾಡಬೇಕು. ಕೃಷಿ ನೆಲೆಯಲ್ಲಿ ಎರಡು ಮಾತು. ಶ್ರೀ ಮಾಲಿಂಗೇಶ್ವರಾಯ ನಮಃ. ನಮ್ಮ ಧ್ಯಾನಿಗಳ ಒಂದು ಸಹಕಾರದಿಂದ ಆಡಳಿತ ಅಂದರೆ ಸರ್ಕಾರ ಆಡಳಿತ, ಹಿಂದಿನ ಆಡಳಿತದಿಂದ ಹಾಗೂ ಈಗಿನ ಆಡಳಿತದವರು ಎಲ್ಲ ಸೇರಿಕೊಂಡು ಈಗಾಗಲೇ ಶಾಸಕರು ಹೇಳಿದಾಗೆ ದೇವಸ್ಥಾನದಲ್ಲಿ ಯಾವುದೇ ರೀತಿಯ ರಾಜಕೀಯವನ್ನು ಮಾಡದೆ ಕೆಲಸ ಕಾರ್ಯಗಳು ಮುಂದುವರಿತಾ ಇವೆ. ಈಗಾಗಲೇ 300 ಜನ ಕೂತ್ಕೊಂಡು ಟೇಬಲ್ನಲ್ಲಿ ಊಟ ಮಾಡುವಂತಹ ವ್ಯವಸ್ಥೆಯನ್ನು ಸಂಪೂರ್ಣ ಕೆಲಸ ಸಿದ್ಧಗೊಂಡು ಇವತ್ತು ಲೋಕಾರ್ಪಣೆಗೊಂಡಿದೆ. ಈಗಾಗಲೇ ನುಡಿಯಾಲು ಪುರುಷೋತ್ತಮ ಶೆಟ್ಟರು ಮತ್ತು ವಿವಿಧ ದಾನಿಗಳ ಮುಖಾಂತರ ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿಯಾಗಿದೆ. ಇಲ್ಲಿ ಮರಮುಟ್ಟುಗಳನ್ನು ತಾವು ನೋಡ್ಬೋದು. ಇದನ್ನು ಫಿಕ್ಸ್ ಮಾಡುವಂಥ ಕೆಲಸ ಮಾತ್ರ ಇನ್ನೊಂದು 1 ತಿಂಗಳ ಒಳಗೆ ಈ ಮುಖಮಂಟಪದ ಕೆಲಸ ಕಂಪ್ಲೀಟ್ ಆಗ್ತದೆ. ಹಾಗೆ ಒಳಗೆ ಮಾಳಿಗೆಯಲ್ಲಿ ಮೇಲೆದ್ದು ಮಿತ್ತ ಚಾವಡಿಯ ಮಾಡು ಮತ್ತು ಇದು ಕೂಡ ಅದಕ್ಕೆ ದ್ವಾರಕಾ ಕನ್ಸ್ಟ್ರಕ್ಷನ್ನವರು 12 ಲಕ್ಷ ರೂಪಾಯಿಯಲ್ಲಿ ಅದನ್ನು ನಿರ್ಮಿಸಿಕೊಡ್ತೇನೆ ಅಂತ ಹೇಳಿದ್ದಾರೆ. ಸೊ ಅದು ಕೂಡ ಕೂಡಲೇ ಈಗ ಮಾಡುವಂಥ ಕೆಲಸ ಅಂದರೆ ದಾನ ಮುಖಾಂತರದಲ್ಲಿ ಅದು ಕೂಡ ಆಗುವಂಥ ವ್ಯವಸ್ಥೆ ಸದ್ಯದಲ್ಲೇ ಆಗಲಿಕ್ಕಿದೆ. ಅಪ್ಪ ಕಜ್ಜಾಯ ಕೊಠಡಿಗೆ 8 ಲಕ್ಷ ಮುಳಿಯ ಗೋವಿಂದ ಭಟ್ರು ಕೊಟ್ಟಿದ್ದಾರೆ. ಅದು ಕೂಡ ಕೆಲಸ ಸ್ಲ್ಯಾಬ್ ಆಗಿದೆ, ಅದು ಕೂಡ ಸದ್ಯದಲ್ಲೇ ಆಗ್ತದೆ. ಹಾಗಾಗಿ ಇಲ್ಲಿ ಅಪೂರ್ಣ ಅಂತ ಹೇಳುವಂಥದ್ದು ಪಕ್ಕ ನಮಗೆ ಕಂಡರೂ ಕೂಡ ಅದು ಅಪೂರ್ಣ ಅಲ್ಲ ಅಂತೇಳಿ ಹೇಳೋದನ್ನು ಹೇಳ್ತಾ, ಈಗಾಗಲೇ ಶಾಸಕರು ಹೇಳಿದ ಹಾಗೆ ಇಲ್ಲಿ ಯಾವುದೇ ಸಂದರ್ಭಗಳಲ್ಲಿ ಹಸಿದು ಬಂದವರಿಗೆ ದೇವರ ದಯದಿಂದ ಇಲ್ಲ ಅಂತೇಳಿ ಆಗಲಿಲ್ಲ, ಆಗುವುದೂ ಇಲ್ಲ ಅಂತ ಹೇಳುವಂಥದ್ದನ್ನು ಖಂಡಿತವಾಗಿ ಎಲ್ಲರಿಗೂ ಮನವರಿಕೆ ಮಾಡುತ್ತಾ, ಅದೇನು ಅಂತ ಹೇಳಿದರೆ ಆಚಾರ್ಯ ತಪಸಾಮ್ನಯ ನಿಯಮೇನ ಚ ಕ್ಷೇತ್ರ ಉದ್ದಿಷ್ಟು ಅನ್ನದಾನೇನ ಕ್ಷೇತ್ರ ಉದ್ದಿಷ್ಟು ಪಂಚದ ಅಂತ ಈ 5 ಕಾರ್ಯಗಳಿಂದ ಕ್ಷೇತ್ರ ವೃದ್ಧಿ ಆಗ್ತದೆ ಅಂತೇಳಿ ಹೇಳೋದ್ರಿಂದ ನಾವು ಪ್ರಾರಂಭದಿಂದ ಅನ್ನದಾನವನ್ನು ಕುಳಿತು ನಿಂತು ಮಾಡಿ ಬಫೆ ಎಲ್ಲ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಮುಂದಿನ ಸಮಿತಿಯವರು ಅದೇ ರೀತಿ ಮಾಡ್ತಾರೆ ಅಂತ ಹೇಳೋದನ್ನು ಭರವಸೆ ಇಟ್ಟುಕೊಳ್ಳುತ್ತಾ, ಆದರೆ ಸ್ವಲ್ಪ ಕುಡಿದು ಬಿಡುದೆಲ್ಲ ಬಂದವರನ್ನು ಸ್ವಲ್ಪ ಹೊರಗಿಡುತ್ತದೆ. ಸೊ ಅಂಥದ್ದು ದೇವಸ್ಥಾನಕ್ಕೆ ಅವರು ಬರಬಾರ್ದು, ಅಂದರೆ ಬರಬಾರ್ದು ಅಂತ ಹೇಳಿಲ್ಲ, ಆ ಕುಡಿದು ಬರಬಾರ್ದು ಅಥವಾ ಇದು ಬರಬಾರ್ದು ಅಂತ ಹೇಳೋದನ್ನು ಒಂದು ನಾವೆಲ್ಲರೂ ಗಮನದಲ್ಲಿ ಇಟ್ಟುಕೊಳ್ಬೇಕು ಹೇಳುತ್ತಾ, ಹಾಗೆ ಕೊಟ್ಟಿಬಿಟ್ಟು ಕುಟುಂಬದವರು ಇಲ್ಲಿಗೆ 100 ಟೇಬಲ್ನನ್ನು ಊಟಕ್ಕೆ 100 ಟೇಬಲ್ನನ್ನು ಕೊಡ್ತಾ ಇದ್ದಾರೆ. ಸ್ಪಾನ್ಸರ್ ಆಗಿ ಪ್ರಾಯೋಜಕರಾಗಿ ಕೊಟ್ಟಿದ್ದಾರೆ ಅವರಿಗೆ ಕೂಡ. ಹಾಗೂ ಇವತ್ತು ನುಡಿಯಾಲ್ ನಮ್ಮ ಮಾಜಿ ಇಒ ಆದಂತಹ ನವೀನ್ ಕುಮಾರ್ ಭಂಡಾರಿ ಅವರು ದೇವರ ದ್ವಾರಕ್ಕೆ ಗರ್ಭಗುಡಿಯ ದ್ವಾರಕ್ಕೆ ಬೆಳ್ಳಿಯ ಕವಚವನ್ನು ಸಮರ್ಪಿಸಿದ್ದಾರೆ. ಸುಮಾರು 8 ಲಕ್ಷ ರೂಪಾಯಿ ಬೆಳ್ಳಿ ಕವಚವನ್ನು ಸಮರ್ಪಿಸಿದ್ದಾರೆ. ಅವರಿಗೂ ಕೂಡ ಈ ದೇವರು ಪೂರ್ಣಾನುಗ್ರಹವನ್ನು ನೀಡಲಿ. ವಿವಿಧ ದಾನಿಗಳು ದಾನವನ್ನು ಮಾಡಿದ್ದಾರೆ. ನಮ್ಮ ವ್ಯವಸ್ಥಾಪನಾ ಸಮಿತಿಯ ಸುಧಾರ ಅವರು ಮುಖ್ಯ ಬಾಗಿಲು, ಹಾಗೆ ರವೀಂದ್ರಯ್ಯವರು ಮತ್ತು ರಾಮದಾಸ್ ಗೌಡರು ಉಳಿದ ಬಾಗಿಲುಗಳನ್ನು, ಹಾಗೆ ಎಲ್ಲ ರೀತಿಯಲ್ಲಿ ವಿವಿಧ ಎಲ್ಲ ದಾನಿಗಳ ಸಹಾಯದಿಂದ ಈ ಒಂದು ಕಾರ್ಯಕ್ರಮ ಆಗಿದೆ. ವಿಶೇಷವಾಗಿ ಹರಿನಾರಾಯಣ ಹೊಳ್ಳ ಅವರು ನಾವು ಪ್ರಥಮವಾಗಿ ಹೋದಾಗಲೇ ಸೀದಾ ಮಾಲಿಂಗೇಶ್ವರನಿಗೆ ಅಂತ ಹೇಳುವಾಗ ಎಲ್ಲ ಯಾವುದೂ ಇಲ್ಲ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಕೊಂಡು ಸೀದಾ ಅದೇ ದಿವಸ 2 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಸಹಕಾರ ಮಾಲಿಂಗೇಶ್ವರನಿಗೆ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಇಲ್ಲಿ ಭಕ್ತಾದಿಗಳೆಲ್ಲರೂ, ಪುತ್ತೂರಿನ ಭಕ್ತಾದಿಗಳೆಲ್ಲರೂ ಸೇರಿದರೆ ಈಗಾಗಲೇ ಶಾಸಕರು ಹೇಳಿದಂಥ ನಾವು ವ್ಯವಸ್ಥಾಪನಾ ಸಮಿತಿಯಿಂದ ಮಾಡಿದಂಥ 50 ಕೋಟಿಯನ್ನು ನಿರ್ವಹಿಸುವುದು ಖಂಡಿತ ಸಾಧ್ಯ. ಮಾಲಿಂಗೇಶ್ವರನ ಅನುಗ್ರಹ ಎಲ್ಲರಿಗೂ ಇದೆ ಅಂತ ಹೇಳ್ತಾ ಶ್ರೀಗಳಿಗೂ ನಮಸ್ಕರಿಸುತ್ತಾ, ಶಾಸಕರಿಗೂ ವಂದನೆಗಳನ್ನು ಹೇಳುತ್ತಾ, ಮಾಜಿ ಶಾಸಕರಿಗೂ ವಂದನೆಗಳನ್ನು ಹೇಳುತ್ತಾ, ವಿಶೇಷವಾಗಿ ನುಡಿಯಾಲು ಪುರುಷೋತ್ತಮ ಶೆಟ್ಟರಿಗೆ ವಂದನೆಗಳನ್ನು ಹೇಳುತ್ತಾ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಂದನೆಗಳು.
ಪಾದಾರಂದಕ್ಕೆ ಗೋವಿಂದಾನ್ ಗೋವಿಂದ ಅನ್ನಪೂರ್ಣೇಶ್ವರಿಯ ಪಾದಾರಂದ ಗೋವಿಂದಾನ್ ಗೋವಿಂದ ಅನ್ನಪೂರ್ಣೇಶ್ವರಿಯ ಪಾದಾರಂದ ಗೋವಿಂದಾನ್ ಗೋವಿಂದ ಮಾಲಿಂಗೇಶ್ವರ ಪಾದಾರಂದಕ್ಕೆ ಗೋವಿಂದಾನ್ ಗೋವಿಂದ ಮಾಲಿಂಗೇಶ್ವರ ಪಾದಾರಂದಕ್ಕೆ ಗೋವಿಂದಾನ್ ಗೋವಿಂದ ಮಾಲಿಂಗೇಶ್ವರ ಪಾದಾರಂದ ಗೋವಿಂದ ಅನ್ನಪೂರ್ಣೇಶ್ವರಿಯ ಪಾದಾರಂದ ಗೋವಿಂದಾನ್ ಗೋವಿಂದ 23 ಬಾರಿಯಾಗಿ ಇವತ್ತು 24ನೇ ಅರ್ಧಮಂಡಲ ಆಗ್ತಾ ಇದೆ. ಅರ್ಧಮಂಡಲ ಮುಂದಿನದ್ದಾಗ್ತದೆ. ಹಾಗೆ ಪೂರ್ಣ ಮಂಡಲ ತನಕ ಇದು ಹೋಗಬೇಕು ಅಂತ ಹೇಳುವಂಥದ್ದು ಹೇಳಿಕೊಳ್ತಾ ಮತ್ತು ಮುಂದೆ ಒಂದು ನೃತ್ಯ ಗಂಡಿಗೆ ಆಗಬೇಕು ಅಂತ ಹೇಳುವಂಥ ಪ್ರಾರ್ಥನೆ ಮಾಡಿ. ಗುರವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸುಮುಖಶ್ಚೈಕದಂತಶ್ಚ ಕಪಿಲೋ ಗಜಕರ್ಣಕಃ ಲಂಬೋದರಶ್ಚ ವಿಗಡೋ ವಿಘ್ನರಾಜೋ ಗಣಾಧಿಪಃ ಧೂಮಕೇತು ಗಣಾಧ್ಯಕ್ಷಃ ಪಾಲಚಂದೋ ಗಜಾನನಃ ದ್ವಾದಶೈಕಾನಾಮಾನಿ ಜನ್ಮನೇಷು ಯಾದಪಿ ವಿದ್ಯಾರಂಭೆ ವಿವಾಹೇ ಪ್ರವೇಶೇ ನಿರ್ಗಮೇ ತಥಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸ್ವಸ್ತಿ ಶ್ರೀಕೃಷ್ಣಕೃಷ್ಣಾಬ್ಧ ಭಗವತೋ ಮಹಾಪುರುಷಸ್ಯ ವಾಸುದೇವಸ್ಯ ವಿಷ್ಣೋರಾಜ್ಞಯಾ ಕೃಷ್ಣಪಕ್ಷೇ ಅಷ್ಟಮ್ಯಾಂ ತಿಥೌ ಸ್ಥಿರವಾಸರಯುಕ್ತಾಯಾಂ ಶುಭಯೋಗ ಶುಭಕರಣ ಶುಭವಾರ ಶುಭನಿಧಿ ಶುಭ ನಕ್ಷತ್ರಯುಕ್ತಾಯಾಂ Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses.
Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ